ನಾನು ನಿನ್ನೆಯ ಫುಡ್ ರೊಟೀನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೇನೆ. ನಾನು ನಿನ್ನೆ ಫುಡ್ಡಿಗೆ 3 ಬಾಯ್ಲ್ಡ್ ಎಗ್ಗಿಗೆ ಕೇನ್ ಪೆಪ್ಪರ್ ಹಾಕಿ ಯೂಸ್ ಮಾಡಿದ್ಕೊಂಡ್ವಿ. ಅದೇ ರೀತಿಯಾಗಿ ಸ್ವಲ್ಪ ನೀರುಳ್ಳಿ, ಎರಡು ಸ್ವೀಟ್ ಪೊಟ್ಯಾಟೊದು ಪೋಡಿ, ಅದೇ ರೀತಿಯಾಗಿ ಹೆಸರು ಕಾಳನ್ನು ಬೇಯಿಸ್ಕೊಂಡು ಸ್ವಲ್ಪ ಬೆಲ್ಲ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಸಹ ಒಂದು ಫಸ್ಟ್ ಫುಡ್ಡಿಗೆ ನಾನು ಇಷ್ಟು ಫುಡ್ಡನ್ನು ಯೂಸ್ ಮಾಡಿಕೊಂಡೆ. ನೀವು ನೋಡ್ಬೋದು, ಹೆಸರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಬೇಸಸ್ ಸ್ವಲ್ಪ ಮಟ್ಟಿಗೆ ನಾನು ಉಪಯೋಗಿಸಿದೆ. ಅದಾದ ನಂತರ ಹಲವು ರೀತಿಯ ನಟ್ಸನ್ನು ಸಹ ನಾನು ಉಪಯೋಗಿಸಿದೆ. ಅದೇ ರೀತಿಯಾಗಿ ಪೈನಾಪಲ್, ಅದೇ ರೀತಿಯಾಗಿ ಅರ್ಧ ಕಿವಿ ಹಣ್ಣು. ನಾನಿಲ್ಲಿ ನನ್ನ ಫಸ್ಟ್ ಫುಡ್ಡಿಗೆ ನಾನು ಇಷ್ಟು ಆಹಾರವನ್ನು ಉಪಯೋಗಿಸಿಕೊಂಡೆ. ಅದಾದಮೇಲೆ ನೈಟಿಗೆ ನಾನು 3 ಬಾಯ್ಲ್ಡ್ ಎಗ್ಗನ್ನು ಈ ರೀತಿಯಾಗಿ ನಾವು ಮಸಾಲ ಗ್ರೇವಿ ಮಾಡಿಕೊಂಡು 3 ಎಗ್ಗನ್ನು ನಾನು ಸಂಜೆಯ ಫುಡ್ಡಿಗೆ ಯೂಸ್ ಮಾಡಿಕೊಂಡೆ. ಇದು ಬ್ಲಾಸ್ಟರ್ದು ಫುಡ್ಡದು, ಅಂದರೆ ಅವರು ಎಗ್ಗಿನೊಟ್ಟಿಗೆ ಚರ್ಮುರಿಯನ್ನು ಸಹ ತಿಂದಿದ್ರು. ಅವರಿಗೆ 4 ಎಗ್ ಒಟ್ಟಿಗೆ ಚರ್ಮುರಿಯನ್ನು ಸಹ ಅವರು ಸ್ವಲ್ಪ ಸಂಜೆ ಹೊತ್ತಿಗೆ ಸೇವಿಸಿದರು. ಅದಾದ ನಂತರ ನಾನು ಒಂದು ಪೈನಾಪಲ್, ಒಂದು ಬಾಳೆಹಣ್ಣು ಅನ್ನು ಯೂಸ್ ಮಾಡಿ, ಅದೇ ರೀತಿಯಾಗಿ ಬ್ರೆಜಿಲ್ ನಟ್ ಮತ್ತು ಪೀನಟನ್ನು ಯೂಸ್ ಮಾಡಿಕೊಂಡೆ. ನಾನು ಇವತ್ತು ನಿಮ್ಮೊಂದಿಗೆ ಬ್ರೆಜಿಲ್ ನಟ್ ಇದರ ಬಗ್ಗೆ ಒಂದು ಚಿಕ್ಕ ಆರೋಗ್ಯದ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ನಾವು ಬ್ರೆಜಿಲ್ ನಟ್ಟನ್ನು ಯೂಸ್ ಮಾಡಬೇಕು, ಇದರಿಂದ ನಮಗೆ ಆಗುವಂಥ ಬೆನಿಫಿಟ್ ಏನು ಅಂತ ಹೇಳುವಂಥದ್ದನ್ನು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ಬ್ರೆಜಿಲ್ ನಟ್ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಇದು ತುಂಬ ಹೆಲ್ಪ್ ಮಾಡ್ತದೆ. ಯಾಕೆ ಹೇಳಿದರೆ ಇದರಲ್ಲಿ ಸೆಲಿನಿಯಮ್ ಅಂತ ಹೇಳುವಂಥ ಒಂದು ಅಂಶ ತುಂಬ ರಿಚ್ ಅಂದರೆ ಜಾಸ್ತಿ ಇರೋದ್ರಿಂದ ಥೈರಾಯ್ಡ್ ಯಾರಿಗೆಲ್ಲ ಉಂಟಾ ಅವರದ್ದು ಫಂಕ್ಷನ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇವರೊಂದು ಒಳ್ಳೆಯ ಡಯಟಿನ ಒಟ್ಟಿಗೆ ಈ ಬ್ರೆಜಿಲ್ ನಟ್ಟನ್ನು ಯೂಸ್ ಮಾಡಿದರೆ ಖಂಡಿತವಾಗಿ ಸಹ ಕ್ರಮೇಣ ಅವರ ಥೈರಾಯ್ಡ್ ಕ್ಯೂರ್ ಆಗುವಂಥ ಎಲ್ಲ ಚಾನ್ಸಸ್ ಸಹ ಉಂಟು. ಸೊ ಥೈರಾಯ್ಡ್ ಇರುವವರು ಈ ನಟ್ಟನ್ನು ಯೂಸ್ ಮಾಡಿದರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿಯಾಗಿ ಇಲ್ಲದವರಿಗೆ ಸಹ ಮುಂದೆ ಥೈರಾಯ್ಡ್ ಆಗದ ಹಾಗೆ ಬ್ಯಾಲೆನ್ಸ್ ಮಾಡ್ತದೆ. ಸೊ ಒಟ್ಟಾರೆ ಹೇಳೋದಾದರೆ ಇದೊಂದು ಥೈರಾಯ್ಡ್ ಇರುವವರಿಗೆ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಡೈಲಿ 1 ಅಥವಾ 2 ನಟ್ ಯೂಸ್ ಮಾಡ್ಬೋದು. ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇದು ಒಂದು ಫುಲ್ ನ್ಯೂಟ್ರಿಯೆಂಟ್ ಪ್ಯಾಕ್ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ ಅನೇಕ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಉಂಟು. ಹೃದಯದ ಆರೋಗ್ಯಕ್ಕೆ ಸಹ ಇದು ಒಳ್ಳೆಯದು, ಮೆದುಳಿನ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಒಟ್ಟಾರೆ ಬ್ರೆಜಿಲ್ ನಟ್ಟನ್ನು ಯೂಸ್ ಮಾಡೋದ್ರಿಂದ ನಮಗೆ ಅನೇಕ ಉಪಯೋಗ ಉಂಟಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಅಂದ್ಕೊಂಡಿದ್ದೇನೆ ನಿಮಗೆ ಈ ಮಾಹಿತಿಯಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತೇಳಿ. ಮತ್ತು ಇನ್ನೊಂದು ಬೇರೆ ಯಾವುದಾದ್ರೂ ಟಿಪ್ಸಿನೊಂದಿಗೆ ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಮ್ಮೊಂದಿಗೆ ಇರಿ. ಥ್ಯಾಂಕ್ ಯು ಸೋ ಮಚ್.